ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ್ರ ಮೋಕೆಡೆ ಎದ್ಕೊಂಡು ಹೊಸ ಕೊಲದ ಇನಿತ ಸುದ್ದಿಗೊಂಚಲನ್ನು ಶುರು ಮಂತಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಡು ಕರಿ ಕೆಲವು ವರ್ಷದಿಂದ ಶಾಂತಿ ಸುವ್ಯವಸ್ಥೆ ನೆಲೆಯಾದುಂಡು. ಇದಕ್ಕೆ ಮುಖ್ಯ ಕಾರಣ ನಿಖಲು ಪಂಡ ಜನಕುಲು ಪಂಡದು ಉಳ್ಳಾಲ ಪೊಲೀಸ್ ಠಾಣೆಗೆ ಹೊಸತಾದ ಅಧಿಕಾರ ವಹಿಸೋನ್ನ ಪೊಲೀಸ್ ನಿರೀಕ್ಷಕರು ಬಾಲಕೃಷ್ಣ ಎಚ್ ಅಭಿಪ್ರಾಯಿಸಿದರು. ಉಳ್ಳಾಲ ಪೊಲೀಸ್ ಠಾಣೆಡು ಹೊಸ ಆರಕ್ಷಕ ನಿರೀಕ್ಷಕರಾದ ಅಧಿಕಾರ ವಹಿಸಿದ್ದು ಉಳ್ಳಾಲ ತಾಜ್ ಮಹಲ್ ಸಭಾಂಗಣಡು ಜನಸಂಪರ್ಕ ಸಭೆ ನಡಪಾದು ಗುರುಕಾರ್ಮೆನ್ ವಹಿಸೊಂದು ಪಾತೆರ್ನ ಉಳ್ಳಾಲ ಠಾಣೆದ ಹೊಸ ಆರಕ್ಷಕ ನಿರೀಕ್ಷಕರು ಬಾಲಕೃಷ್ಣ ಎಚ್ ಮೂಲು ನೈತಿಕ ಪೊಲೀಸ್ಗಿರಿಗೆ ಅವಕಾಶ ಇಜ್ಜಿ ಏಕಪಕ್ಷೀಯವಾದ ಏರ್ಲ ನಿರ್ಧಾರದ ನೋಡ್ಚಿ ಮಾದಕ ದ್ರವ್ಯದ ವಿರುದ್ಧ ಪ್ರತಿ ಗಲ್ಲಿ ಗಲ್ಲಿಗೆ ಪೋದು ಶಾಲಾ ಕಾಲೇಜಿಲೆಗೆ ಪೋದು ಅಭಿಯಾನ ನಡಪಾವ ಕೆಲಸ ಇಜ್ಜಂದೆ ಆರಾಮಡು ತಿರುಗು ನಕಲನ ಬಗೆಟ್ ತಂಗಳಿಗೆ ಮಾಹಿತಿ ಕೊರಲೆ ಪಂಡದು ಸಭೆಟ್ ತೆರಿಪಾಯಿರು. ಜನಸ್ನೇಹ ಇದ್ರೆ ಮಾತ್ರ ಉತ್ತಮವಾದಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಕೆಲಸ ಮಾಡಬೇಕು ಅಂದರೆ ಜನಗಳ ಜೊತೆ ಬೆರೆತು ಕೆಲಸ ಮಾಡಿದರೆ ಅದು ಅತ್ಯುತ್ತಮವಾದಂಥ ಫಲಿತಾಂಶ ನೀಡ್ತದೆ ಅಂತ ನಾನು ಅದರ ಕಂಡು ನಾನು ಯಾವಾಗಲೂ ಜನಗಳ ಜೊತೆ ಬೆರೆತ್ಕೊಂಡು ಈ ಸಮಾಜದಲ್ಲಿ ಏನು ಉಳ್ಳಾಳ ಸಿಟಿ ಆಗ್ಬೋದು ಸುತ್ತಮುತ್ತ ಹಳ್ಳಿಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ವ್ಯವಸ್ಥೆ ಮಾಡಬೇಕು ಅಂದರೆ ಜನಗಳು ವಿಶ್ವಾಸ ಇದ್ರೆ ಮಾತ್ರ ಅಂತ ನಾನು ಕಂಡಿದ್ದೀನಿ. ಅದರಿಂದ ನಿಮ್ಮ ಈ ಸಭೆ ಕರೆದು ನಿಮ್ಮ ಒಂದು ವಿಶ್ವಾಸ ನಿಮ್ಮ ಒಂದು ಸ್ನೇಹವನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮ್ಮಿಂದ ಉಳ್ಳಾಳದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದು ಉಳ್ಳಾಳಲ್ಲಿ ನಡೆಯುವಂಥ ಯಾವುದೇ ರೀತಿ ನೋವುಗಳನ್ನು ನಿವಾರಣೆ ಮಾಡುವಂಥದ್ದು ಮತ್ತು ನನ್ನ ಠಾಣಾ ವ್ಯಾಪ್ತಿಯಲ್ಲಿ ಏನೇ ಅಕ್ರಮಗಳಾಗ್ಬೋದು ಅಪರಾಧಗಳು ನಡೆದ್ರೆ ಪತ್ತೆ ಮಾಡುವಂಥದ್ದು ಆಗ್ಬೋದು ಇವೆಲ್ಲನೂ ನಾವು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಸಹಕಾರ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿದೆ. ಅದರಿಂದ ಇವತ್ತು ನಾನು ಈ ನಾಗರಿಕ ಸಮಿತಿ ಕರೆದಿದ್ದೀನಿ. ಭಾಳ ಕಡಿಮೆ ಜನಸಂಖ್ಯೆ ಕರೆದಿದ್ದಾರೆ. ನಾನು ಇದನ್ನು ಪಾರ್ಟ್ ಮಾಡಿ ಒಂದೊಂದು ಹೋಬಳಿ ವಾರು ಮಾಡೋ ಅಂಥ ಒಂದು ಗ್ರಾಮ ಪಂಚಾಯಿತಿ ಲೆವೆಲಲ್ಲೂ ಸಹ ಈ ನಾಗರಿಕ ಸಮಿತಿಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಏಕೆಂದರೆ ಕಡಿಮೆ ಜನ ಬಂದಿದ್ದೀರಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಒಂದು ಮೋರ್ ದೆನ್ 100 ಅಂತ ಒಂದು ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿರೋಂಥ ಸ್ಥಳ ಅಂತ ನಾನು ಭಾವಿಸ್ತೀನಿ. ಇತ್ತೀಚೆಗೆ ಯಾವುದೇ ರೀತಿ ಅಹಿತಕರಗಳು ನಡೆದಿಲ್ಲ. ಅದಕ್ಕೆ ಮೂಲ ಕಾರಣೀಭೂತರು ನೀವುಗಳು, ಇಲ್ಲಿ ವಾಸ ಮಾಡುವಂಥ ನಾಗರಿಕರು. ಇದಕ್ಕೆ ನಿಮ್ಮ ಒಂದು ಒಳ್ಳೆಯ ಮನಸ್ಸಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಶಾಂತಿ ಸುವ್ಯವಸ್ಥೆ ಹದಗೆಡ್ದಂಗೆ ಯಾವುದೇ ಹಬ್ಬ ಹರಿದಿನಗಳಾಗ್ಬೋದು ಜಾತ್ರೆಗಳಾಗ್ಬೋದು ಇನ್ಯಾವುದೇ ಸಮಸ್ಯೆಗಳಾದರೂ ಸಹ ಎಲ್ಲರೂ ಒಗ್ಗಟ್ಟಾಗಿ ಯೂನಿಯನ್ ಆಗಿರೋದಕ್ಕೆ ಇಲ್ಲಿ ಯಾವುದೇ ರೀತಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ದಂಗೆ ಕೋಮು ಸೌಹಾರ್ದತೆ ಹಾಳಾಗ್ದಂಗೆ ಎಲ್ಲರೂ ಒಗ್ಗಟ್ಟಾಗಿ ಜೀವನ ಮಾಡ್ತಿರೋದು ನಿಮ್ಮ ಒಳ್ಳೆಯ ಹೃದಯವಂತಿಕೆಯನ್ನು ತೋರಿಸೋದ್ರಿಂದ ನಾನಾದರೂ ಭಾವಿಸ್ತೀನಿ ಅಂತ ಹೇಳ್ತಾ, ಯಾವುದೇ ಹಬ್ಬ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಈ ಗಣಪತಿ ಹಬ್ಬ ಅಂತೂ ಭಾಳ ಶಾಂತಿ ಸುವ್ಯವಸ್ಥೆ ನಿಮ್ಮೂರಲ್ಲಿ ನಡೆದೋಯ್ತು. ಅದೇ ರೀತಿ ಬಕ್ರೀದ್ ಈ ಹಬ್ಬನೂ ಸಹ ವಿಜೃಂಭಣೆಯಿಂದ ಶಾಂತಿ ಸುವ್ಯವಸ್ಥೆಯಿಂದ ಭಯ ಭಕ್ತಿಲಿ ವಿಶೇಷವಾಗಿ ಭಯ ಮತ್ತು ಭಕ್ತಿಯ ಒಂದು ಇದರಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲ 24 ಗಂಟೆ 360 ದಿವಸ ರಾತ್ರಿ 1 ಗಂಟೆಗೆ ಕರೆದ್ರೂ ನಾನು ಫೋನ್ ಮಾಡಿದರೆ ನಾನು ಎದ್ದು ಬರ್ತೀನಿ. ನನಗೆ ಕೆಲಸ ಮಾಡಕ್ಕೆ ಬಂದಿರೋದ್ರಿಂದ ನೀವು ಯಾವ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಬರ್ತೀನಿ. ಉಳ್ಳಾಲ ಠಾಣೆಡು ವಶಪಡಿಸಾಯಿನ ವಾಹನಗಳನ್ನು ಅಪ್ಪಕ್ಕ ಸರ್ಕಲ್ ಹಿಡಿದು ಸ್ಥಳಾಂತರಿಸಾದು ನಗರ ಸೌಂದರ್ಯವನ್ನು ಹೆಚ್ಚಿಸಾವಡು ಪರವಾನಿಗೆ ಇಜ್ಜಂದೆ ಬ್ಯಾನರ್ ಅಳವಡಿಸಾರ ಅವಕಾಶ ಕೊರಿಯರ ಬಲ್ಲಿ ಶಾಲೆದ ಜೋಕುಲು ರಸ್ತೆ ದಾಟು ನಲ್ಪ ಬ್ಯಾರಿಕೇಡ್ ಪಾಡೋಡು ಲೈಸೆನ್ಸ್ ಇಜ್ಜಂದೆ ವಾಹನ ಚಲಾವಣೆ ಮನ್ಪುನ ಜೋಕ್ಲೆಗಿನ ವಿರುದ್ಧ ಕ್ರಮದೆತನೋಡು ಡ್ರಗ್ಸ್ ದಂಧೆಯನ್ನು ತಡೆಗಟ್ಟೋಡು ಜವಣಿರು ಕೆಲಸ ಇಜ್ಜಂದೆ ಬಸ್ ಸ್ಟ್ಯಾಂಡ್ ಕುಲ್ಲು ನಕಲನ್ನು ತಡೆಗಟ್ಟೋಡು ಪಿದೈ ರಾಜ್ಯದ ಬತ್ತಿನ ಕಾರ್ಮಿಕರು ಒಂಜೇ ಕೋಣೆಡ್ದು 10 ಇರುವ ಜನಮುಟ ಉಪ್ಪೇರು ಇಂಡತ ಬಗೆಟ್ ನಿಗಾ ವಹಿಸೋಡು ಪನ್ಪಿನ ದೂರು ಸಲಹೆಲು ಜನಸಂಪರ್ಕ ಸಭೆಟ್ ಕೇಂದ್ರ ಬರ್ತದೆ. ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಕೊಂಡು ಇಲ್ಲಿ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಆಗ್ತಿತ್ತು. ಅದು ಬರ್ತಾ ಬರ್ತಾ ಎಲ್ರಿಗೂ ಅದು ಸರಿಯಲ್ಲ. ಉಳ್ಳಾಲದ ಎಲ್ಲ ಜನರು ಸಹೋದರತೆಯಿಂದ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆದ್ದರಿಂದ ಇವಾಗ ಅಂತ ಯಾವುದೇ ಸಮಸ್ಯೆ ಇಲ್ಲ ಸರ್. ಇಲ್ಲಿ ಸಮಸ್ಯೆ ಅಂತ ಹೇಳಿದರೆ ಸರ್,
ಇದೊಂದು ಗಡಿ ಪ್ರದೇಶ ಆಗಿರೋದರಿಂದ ಹಲವಾರು ಮೆಡಿಕಲ್ ಕಾಲೇಜುಗಳಲ್ಲಿದೆ, ಬೇಕಾದಷ್ಟು ಹಾಸ್ಟೆಲ್ಗಳಿವೆ. ಈ ಹಾಸ್ಟೆಲ್ಗಳಲ್ಲಿ ಇರುವಂಥ ನಮ್ಮ ಹತ್ತಿರದ ರಾಜ್ಯದ ಹುಡುಗಿಯರು ಸಮೇತ ರಾತ್ರಿ ಅವರ 11 ಗಂಟೆ ನಂತರನೇ ಅವರು ಹೊರಗೆ ಬರೋದು. ಡ್ರಗ್ಸಿನ ಇಲ್ಲಿ ಇಷ್ಟೊಂದು ಈಸಿಯಾಗಿ ಸಿಗ್ಲಿಕ್ಕೆ ಕಾರಣನೇ ಅವರಂತ ಹೇಳಬೇಕು ಸರ್. ಇಲ್ಲಿ ದೊಡ್ಡದಾಗಿ ವ್ಯಾಪಾರ ನಡೆಯಲು ಕಾರಣ ಅವರೇ. ಖರೀದಿ ಮಾಡಲಿಕ್ಕೆ ಜನರಿರುವಾಗ ಮಾತ್ರ ವ್ಯಾಪಾರಸ್ಥರು ಇಲ್ಲಿಗೆ ಬರ್ತಾರೆ. ಇಲ್ಲಿ ನೀವು ಹೇಳಿದಾಗೆ ಒಂದು ಘಟನೆಯನ್ನ, ಇಲ್ಲಿ ಬೇರೆ ರಾಜ್ಯದವರು ಬಂದು ಕೆಲಸ ಮಾಡೋದು ತಪ್ಪಲ್ಲ, ಅವರ ಮಾಹಿತಿ ಇಲ್ಲದೆ ಇಲ್ಲಿ ಇರುವುದು ತಪ್ಪು. ತೊಕ್ಕೋಟು ರೈಲ್ವೆ ಸ್ಟೇಷನ್, ಕೆಲವು ಬಸ್ ಸ್ಟ್ಯಾಂಡ್ಗಳ ಹಿಂದೆ, ಇನ್ನು ಕೆಲವು ಮಸೀದಿ, ದೇವಸ್ಥಾನ ಇದರ ಹಿಂದೆ ಕೂಡ ಕೆಲವು ಪುಂಡ ಹುಡುಗರು ನಿಂತು ಅಸಭ್ಯ ವರ್ತನೆ ತೋರುವುದನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕಾಗಿ ಈ ಬಗ್ಗೆ ಹೆಚ್ಚು ಕಠಿಣವಾದ, ನಿಮ್ಮಲ್ಲಿ ದೂರದರ್ಶಿತ್ವ ಇದೆ ಖಂಡಿತ, ತಾಳ್ಮೆ ಅಪರೂಪದಲ್ಲಿ ಅಪರೂಪ ಪೊಲೀಸರಲ್ಲಿರೋದು. ಆದರೆ ನೀವು ತಾಳ್ಮೆಯನ್ನು ಮೊನ್ನೆ ನಾನು ಕಂಡಿದ್ದೇನೆ. 2 ಗಂಟೆಗಳಿಗೂ ಮಿಕ್ಕಿ ನೀವು ನಿಮ್ಮ ಸ್ಟಾಫ್ ಮೀಟಿಂಗ್ ಅನ್ನು ಕರೆದಿದ್ದೀರಿ. ಬಹುಶಃ ಉಳ್ಳಾಳದ ಇತಿಹಾಸದಲ್ಲಿ ಸ್ಟಾಫ್ಗಳನ್ನು ಕೂತ್ಕೊಳಿಸಿ ಅಷ್ಟು ಉದ್ದದ ಒಂದು ಮೀಟಿಂಗ್ ಮಾಡಿದ್ದು ನಾನು ಕಂಡಿಲ್ಲ. ಆಗ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಆ ಫೋನನ್ನು ತೆಗೆಯುವವರು ಸ್ವಲ್ಪ ಈಗ ಒಳ್ಳೆದಿದ್ದಾರೆ, ಸ್ವಲ್ಪ ಮಾಹಿತಿ ಇದ್ದವರು, ಒಳ್ಳೆಯ ಒಂದು ಮಾಹಿತಿ ಕೊಡುವವರು, ಮತ್ತು ಎಲ್ಲ ಆಸ್ಪತ್ರೆಗಳ ಫೋನ್ ನಂಬರ್ ಅಲ್ಲಿ ಇಟ್ಟುಕೊಂಡು ನಾವು ಏನಾದರೂ ಒಂದು ಮಾಹಿತಿ ಕೇಳಿದರೆ ಅದು ಎಲ್ಲರಿಗೂ ಒಂದು ಸಿಗುವ ಹಾಗೆ ಮಾಡಬೇಕು. ಆ ಉತ್ತರ ಭಾರತದಿಂದ ಯಾರು ಬಂದಿದ್ದಾರ ಅವರನ್ನು ತಲಪಾಡಿ ಏರಿಯಾದಲ್ಲಿ ಕೆಲವು ಮನೆಗಳನ್ನು ಒಂದೊಂದು ಕೋಣೆಯಲ್ಲಿ 20 ಜನರು ಕೂಡಿ ಹಾಕಿ ಅವರ ತಲೆಗೆ 1,700 ರೂಪಾಯಿ ತೆಗಿತಾ ಇದ್ದಾರೆ. ಅವರ ಹತ್ರ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಕೂಡ ಇಲ್ಲ. ಅವರು ಯಾರು ಮನೆಯಲ್ಲಿ ಸಾಕ್ತಾರ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ತಿಳಿಸುವುದಿಲ್ಲ. ಇದರಿಂದ ಅಲ್ಲಿ ಅವರ ಮನೆಯಲ್ಲಿ ಯಾರೇ ಇರ್ತಾರೆ, ಒಂದು ಗಲಾಟೆ ಆಗ್ತದೆ, ನಾವು ಅದನ್ನು ಬಿಡಿಸಿಗೆ ಹೋಗ್ತೇವೆ. ಮತ್ತು ಅವ್ರ ಹತ್ರ ನೋಡುವಾಗ ಅವ್ರಿಗೂ ಕುಡಿದಿರ್ತಾರೆ, ರಾತ್ರಿ ಎಷ್ಟೋ ಮಂದಿ ಗಲಾಟೆ ಆಗಿ ಬಸ್ ಇದೆ ಅಂತ ಕಾಯ್ತಿರ್ತಾರೆ. ಮತ್ತೊಂದು ವಿಷಯ, ತಲಪಾಡಿಯಿಂದ ಸಾಧಾರಣ KC ರೋಡಿಂದ ಮೇಲ್ತಲಪಾಡಿ ತನಕ ಏನು ಹೈವೇ ಏನಿದೆ, ಹೈವೇಯಲ್ಲಿ ದೊಡ್ಡ ದೊಡ್ಡ ಕಂಟೈನರ್ ಲಾರಿಗಳು ನಿಲ್ತದೆ, ಅಲ್ಲಿ ಕೂಡ ಸೇಮ್ ಅದೇ ಸಮಸ್ಯೆ ಆಗ್ತದೆ. ಉಳ್ಳಾಲ ಪೊಲೀಸ್ ಠಾಣೆನು ಜನಸ್ನೇಹಿ ಪೊಲೀಸ್ ಠಾಣೆ ಆದ ಮನ್ಪುಗ ದುಂಬರ್ಪಿನ ಈದ್ ಮಿಲಾದ್ ಬೊಕ ನವರಾತ್ರಿ ಪರ್ಬಲೆನು ಶಾಂತಿಯುತವಾದ ಸಂಭ್ರಮದ ಆಚರಣೆ ಮನ್ಪುಗ ಹಿರಿಯ ನಾಗರಿಕರಿಗೆ ದಾಲ ಸಮಸ್ಯೆ ಇತ್ತನ ಠಾಣೆಗೆ ಬಲೆ ನಿಕ್ಲೆಗೆ ಅತ್ಯಂತ ಗೌರವಯುತವಾದ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಬರ್ಪ ತಂಗಳ ಬೊಕ ನಿಖಲ್ನ ಪ್ರೀತಿ ಸ್ನೇಹ ಒಂಜಿ ಕುಟುಂಬದ ಲೆಕ್ಕ ಏಪಲ ಇಂಚನೆ ಉಪ್ಪಡು ಪಂಡದು ಹೊಸ ಠಾಣಾಧಿಕಾರಿ ಬಾಲಕೃಷ್ಣ H ಜನಕುಲ್ನ ಸಲಹೆ ಸೂಚನೆ ಸಮಸ್ಯೆಲೆಗೆ ಉತ್ತರ ಕುರಿಯರು. ಉಳ್ಳಾಲ ಪೊಲೀಸ್ ಠಾಣಾ ಉಪನಿರೀಕ್ಷಕರು ಶೀತಲ್ ಕುಮಾರ್, S ಧನರಾಜ್, ಕೃಷ್ಣ, ಪ್ರಾಣೇಶ್, ಉಳ್ಳಾಲ ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಎಂಜತಿ ಪ್ರಮುಖರು ಸಭೆತ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಪೆರ್ಮನ್ನೂರು, ಕೆರೆಬೈಲ್ಗುಡ್ಡ, ವಿಜಯನಗರ ಶ್ರೀ ಕೊರಗತನಿಯ ಸೇವಾ ಸಮಿತಿದ ಮುತಾಲಿಕೆಡು ಕುಡ್ಲ AJ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆದ ಒಟ್ಟು ಸೇರಿಗೆಡು ಪರಿಸರದ ಜನಕುಲ್ನ ಎಡ್ಡಪ್ಪುಗು ಬೋಡಾದು ಉಚಿತ ಆರೋಗ್ಯ ತಪಾಸಣಾ ಶಿಬಿರನು ಕೆರೆಬೈಲ್ ಅಂಗನವಾಡಿ ಕೇಂದ್ರಡು ಐತಾರ ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ನಡಪಾಯರು. ಕುಡ್ಲ AJ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆದ ಡಾಕ್ಟರ್ ಸ್ವಾತಿ ತುಡರ ಬೆಳಗಾದ ಆರೋಗ್ಯ ಶಿಬಿರಕ್ಕೆ ಚಾಲನೆ ಕೊರಿಯರು. ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ. ನಮ್ಮ ಊರದ ಪರಿಸರದ ಜನಕ್ಲಿಗೆ ಈ ಆರೋಗ್ಯ ಶಿಬಿರದ ಪ್ರಯೋಜನ ತಿಕ್ಕಡು ಇಂದು ಎಡ್ಡ ಕಾರ್ಯಕ್ರಮ ಪಂಡದು ಅಂಗನವಾಡಿ ಶಿಕ್ಷಕಿ ಶ್ರೀಮತಿ ತುಳಸಿ ಎಡ್ಡಪ್ಪು ಬಯಕಿಯರು. ಈ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಮ್ಮ ಸಮಿತಿಯವರು ಮಾಡಿದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಊರಿನ ಜನರಿಗೆ ಇದರ ಪ್ರಯೋಜನ ಸಿಗಲಿ ಅಂತೇಳಿ ನಾನು ಆಶಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯಬೇಕಾಗಿ ನಾನು ಲೇಸದ ಗುರ್ಕಾರ್ಮೆನ್ ವಯಸ್ಸೊಂದು ಪಾತೆರ್ನ ಶ್ರೀ ಕೊರಗತನಿಯ ಸೇವಾ ಸಮಿತಿದ ಅಧ್ಯಕ್ಷರು ಪ್ರವೀಣ್ ರೈ ಇಂಚಿನೊಂಜಿ ಸೇವಾ ಕಾರ್ಯಕ್ರಮ ನಡಪೋಡು ಪಂಡದು ತಂಕಲ್ನ ಸಮಿತಿದ ಸದಸ್ಯರನ ಅಭಿಪ್ರಾಯ ಆದಿತ್ತನು. ಇನ್ನೆರಡು ಮಾತೆರೆಗಳ ಎಡ್ಡೆ ಆಪನ ವಿಚಾರ ಊರ್ದ ಜನಗಳಿಗೆ ಇಂಚಿತಿ ಶಿಬಿರದ ಸದುಪಯೋಗ ತಿಕ್ಕೊಡು
ಶ್ರೀ ಕೊರಗಜ್ಜನ ಸಾನ್ನಿಧ್ಯದ ತುಡರ್ಡು ಆಪಿನ ಈ ಕಾರ್ಯಕ್ರಮ ಮಾತೆರೆಗಳ ಎಡ್ಡೆ ಆವಡು ಪಂಡದು ತಿರಿಪಾಯಿರು. ಶ್ರೀ ಕೊರಗತ್ತನೆಯ ಸೇವಾ ಸಮಿತಿ ಬಂದ ಎಂಕಲ್ನ ಒಂಜಿ ಊರಿಗೆ ಒಂಜಿ ಬಾರಿ ಒಂಜಿ ಚರ್ಮದ ಒಂಜಿ ಸೇವಾ ಸಮಿತಿ ಆ ಒಂಜಿ ಅಜ್ಜನ ಒಂಜಿ ನೀರನಿಡು ಅಜ್ಜನೊಂಜಿ ಆ ಪುದಾರಡು ಎಂಕಲ್ನ ಕೆಲವೊಂಜಿ ಸೇವಾ ಕಾರ್ಯ ಮಂತೊಂದುಲ್ಲ ಒಂಜಿ ಧಾರ್ಮಿಕ ಆವಡು ಶೈಕ್ಷಣಿಕ ಆವಡು ಅತ್ತನಾಡ ಒಂಜಿ ಆರೋಗ್ಯದ ವಿಚಾರ ಬಂದಾಗ ಈ ಒಂಜಿ ಕಾರ್ಯ ಬಾರಿ ಮಲ್ಲ ಕಾರ್ಯ ವ್ಯಾಪಾರ ಎಂಕಲ್ನ ಒಂದು ಸೇವಾ ಸಮಿತಿ ಮಾತಾ ಒಂಜಿ ಮುಂದೆ ತನಂತೇರು ಮತ್ತೆ ಒಂದು ಸೇವಾ ಕಾರ್ಯ ಒಂಜಿ ಮಂತುಗ ಅಂಚ ಒಂಜಿ ಮಂತನೊಂಜಿ ಇಡೀ ಮಾತೆರೆಗಳೊಂಜಿ ಎಡ್ಡಾಪನಂಚ ಒಂಜಿ ವಿಚಾರ ಮಾತೆರೆಗಳೊಂಜಿ ಐತ ಸದುಪಯೋಗ ತಿಕ್ಕಾಡ್ ಬಂದು ಎಂಕ್ಲಿ ಏಜೆ ಆಸ್ಪತ್ರೆ ನೆತ್ತ ಮುಖಾಂತರ ಅಂತ ಶಿವರಾಜ್ ಎಂಕಲ ಒಂಜಿ ಕಾರ್ಯಕ್ರಮ ಅರ್ನ ಒಂಜಿ ಬಾರಿ ಮಲ್ಲ ಒಂಜಿ ಉತ್ಸಾಹ ಎಂಕ್ಲಿ ಒಂಜಿ ಕಾರ್ಯಕ್ರಮ ಒಂಜಿ ನಡಪಾರ ಸಾಧ್ಯ ಅಂಡಿ. ಉಳ್ಳಾಲ ನಗರಸಭೆದ ಸ್ಥಳೀಯ ಸದಸ್ಯರು ರಾಜೇಶ್ ಯುಬಿ, ಜಿಲ್ಲಾ ಪಂಚಾಯತದ ಮಾಜಿ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಬೊಕ್ಕ ಸಮಿತಿದ ಪ್ರಮುಖರು ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಕೆರೆಬೈಲ್, ಕೋಶಾಧಿಕಾರಿ ರಾಜಾ ಮೆಸ್ಕಾಂ, ಕಾರ್ಯದರ್ಶಿ ಪ್ರದೀಪ್ ಕೆರೆಬೈಲ್, ಲೆಕ್ಕ ಪರಿಶೋಧಕರು ವಿಕ್ರಮ್ ಕೆರೆಬೈಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಸಮಿತಿ ಸದಸ್ಯರು ಪುಷ್ಪರಾಜ್ ಕೆರೆಬೈಲು ಸಭೆನ ಎದ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು. ಉದಿಪನದ ಸಭೆಯಲ್ಲಿ ಹೆಸರಿದ ಬೊಕ್ಕ ಎಜೆ ಆಸ್ಪತ್ರೆದ ಡಾಕ್ಟರ್ ನಕಲು ಮಧ್ಯಾಹ್ನ ಮುಟ್ಟ ಆರೋಗ್ಯ ಶಿಬಿರ ನಡಪಾದು ಕೊರಿಯರು. ಕೆಬಿ ಮೂಂಗು, ಗಂಟಲು, ಚರ್ಮರೋಗ, ಕಣ್ಣು ತಪಾಸಣೆ ಬೊಕ್ಕ ಅಗತ್ಯ ಇತಿನಕ್ಲೆಗೂ ಉಚಿತ ಕನ್ನಡಕ, ಮಧುಮೇಹ, ರಕ್ತದ ಒತ್ತಡ, ಹೃದಯ ಸಂಬಂಧಿ ರೋಗ ತಪಾಸಣೆ ಇಂಚಿತ್ತಿ ತಪಾಸಣೆಯನ್ನು ಈ ಶಿಬಿರಡು ನಡಪಾಯಿರು. ಅಸೈಗೋಳಿ ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ 5ನೇ ವರ್ಷದ ವಾರ್ಷಿಕ ಮಹಾಸಭೆ ಸಂಘದ ವಟಾರಡು ಕರಿ ಐತಾರ ನಡೆತನು. ಸಂಘದ ಹಿರಿಯ ಸದಸ್ಯರು ಜಿ ಶಂಕರ್ ಭಟ್ ತುಡಾರು ಬೆಳಗಾದು 5ನೇ ವಾರ್ಷಿಕ ಮಹಾಸಭೆಗೆ ಚಾಲನೆ ಕೊರಿಯರು. ಅಸೈಗೋಳಿ ಕೋಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ 5ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಹಿರಿಯ ನಿರ್ದೇಶಕರು ಕೆ ಶಂಕರ್ ಭಟ್ ತುಡಾರು ಬೆಳಗಾದು ಚಾಲನೆ ಕೊಡ್ದು ಈ ಸಂಘ ದುಂಬುದ ದಿನೊಕ್ಲೆಡು ನನಲಾತಿ ಹೆಚ್ಚಿನ ಜನಕ್ಲೇನು ಸದಸ್ಯರನ್ನಾದ ಮಂತದು ಅಭಿವೃದ್ಧಿದ ಪತಟು ದುಂಬರೇಡು ಪಂಡದು ಶುಭ ಹಾರೈಸಿಯರು. ಅಸತೋಮಾ ಸದ್ಗಮಯ ಯಮತೋಮಾ ಜ್ಯೋತಿರ್. ಇದು ಈ ಆಚರಣೆಯಲ್ಲಿ ನನ್ನನ್ನು ಗೌರವಿಸಿದ್ದು ಸಂತೋಷ, ತುಂಬ ಸಂತೋಷ. ಇದು ಈ ಸನ್ಮಾನ ನನಗೆ ನಿಮ್ಮೆಲ್ಲರ ಸಹಕಾರದಿಂದ ಆದದ್ದು. ಅದನ್ನು ನನಗೆ ಮಾತ್ರ ಅಲ್ಲ, ಇದು ನಮ್ಮ ಸದಸ್ಯರಿಗೆ ನಮ್ಮ ಊರಿಗೆ ಸಂದದ್ದು ಅಂತ ನನ್ನ ಅಭಿಪ್ರಾಯ. ನಾನು ಅದನ್ನು ಕೈಯಲ್ಲಿ ತೆಗೆದುಕೊಂಡದ್ದು ಮಾತ್ರ, ಆದರೆ ನಿಮ್ಮೆಲ್ಲರಿಗೂ ಇದರ ಈ ಸನ್ಮಾನದ ಒಂದು ಭಾಗ ಅದು ನಿಮ್ಮಿಂದಾಗಿ ನಮಗೆ ಬಂದದ್ದು. ಸಂಘದ ಅಧ್ಯಕ್ಷರು ಕೆ ಸುರೇಶ್ ಚೌಟ ಕಕ್ಕೆ ಮಜಲ್ ಲೇಸದ ಗುರ್ಕಾರ್ಮೆನು ವಹಿಸೊಂದು ಈ ಸಂಘ ನನಲಾತ್ ಅಭಿವೃದ್ಧಿಡು ದುಂಬರಿಯೋಡ ಮಾತೆರನಲ ಸಹಕಾರ ಬೋರ್ಡು ಇದಕ್ಕೆ ದಿಂಜ ಜನ ಹಿರಿಯರು ಬೆಂತೇರು ಪಂಡದು ಮಾತೆರೆಗಳ ಸೊಲ್ಮೆ ಸಂತಾಯರು. ರಘುನಾಥ ಕಾಜೆ ಅವರ ನೇತೃತ್ವದಲ್ಲಿ ಶಂಕರ ಮಾಸ್ಟರ್ ಅಂತಂದ ನಿರ್ದೇಶಕರು ಅವರನ್ನೆಲ್ಲ ಒಟ್ಟು ಮಾಡಿಕೊಂಡು ಗತಿಸಿ ಹೋದಂಥ ಕೆಲವು ಸದಸ್ಯರಿದ್ದಾರೆ. ಅವರ ಹೆಸರನ್ನು ಆನಂದ ಮಾಸ್ಟರ್ ಅವರು ಈಗಾಗಲೇ ಪ್ರಸ್ತಾವಿಸಿದರು. ಅವರೆಲ್ಲರ ಒಂದು ಸೇವಾ ಮನೋಭಾವದಿಂದ ಈ ಸಂಘ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ. ಒಂದು ಕಾಲದಲ್ಲಿ ಈ ಸಂಘ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಶ್ರೀಯುತ ಶಂಭುನಾಯ್ಕರು ಇದನ್ನು
ಬೆಳೆಸಿ ಉಳಿಸಿದವರು. ಅವರನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ. ಸಂಘದ ಪ್ರತಿಯೊಂದು ಜವಾಬ್ದಾರಿಯನ್ನು ತಗೊಂಡು ಆ ಸಂಘ ಈ ಸ್ಥಿತಿಗೆ ಬಂದು ನಿಲ್ಲುವಂತೆ ಮಾಡಿದಂತಹ ಮಹಾತ್ಯಾಗಿ ಅವರು. ಗತಿಸಿ ಹೋದಂಥ ಅಧ್ಯಕ್ಷರು ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಇದಕ್ಕೆ ಶ್ರಮ ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಸಂಸ್ಥೆಯ ಏಳಿಗೆಗೆ ಪ್ರತಿಯೊಬ್ಬರು ಇದರಲ್ಲಿ ಸಹಕರಿಸಬೇಕಂತ ವಿನಂತಿ ಮಾಡುತ್ತಾ, ಒಂದುವೇ ಸಂದರ್ಭಡು ಸಂಘದ ಸ್ಥಾಪಕ ಅಧ್ಯಕ್ಷರಾದ ಸೇವೆ ಸಂದಾದ ಕೀರ್ತಿಶೇಷರಾಯನ ರಘುರಾಮ ಕಾಜವ ಪಟ್ಟೋರಿಯರಿಗೆ ನುಡಿ ನಮನ ಸಂದಾಯರು. ಸಂಘದ ಹಿರಿಯ ನಿರ್ದೇಶಕರು ಕೆ ಶಂಕರ್ ಭಟ್ ಕೋಣಾಜೆ, ನಿವೃತ್ತ ಕಾರ್ಯದರ್ಶಿ ಕೆ ಬಂಟು ಬೊಕ್ಕ ಸಂಘದ ದುಂಬುದ ದಿನಕ್ಲೆರ್ದಲ ಸಹಕಾರ ಕೊರನ ಹಿರಿಯರು ರಾಮ ಭಟ್ ಮೊಕ್ಲೆಗೆ ಈ ಪೊರ್ತು ಮಾನಾದಿಗೆ ಮಂತೇರು. ಸಂಘದ ಉಪಾಧ್ಯಕ್ಷರು ಭಾಸ್ಕರ ಅರಸುಮೂಲೆ ಪಟ್ಟೋರಿ, ನಿರ್ದೇಶಕರು ಶಂಕರ್ ನಾರಾಯಣ ಭಟ್ ಅಸೈಗೋಳಿ, ಪುಷ್ಪರಾಜ್ ಕೊನಿಲ, ಮೊಯ್ದೀನ್ ಕುಂಜಿ ನರೇಕಳ, ಶ್ರೀಮತಿ ಲಕ್ಷ್ಮೀ ಭಟ್ ಕೋಣಾಜೆ, ಶ್ರೀಮತಿ ಶೋಭಾ ರಮೇಶ್ ಅಸೈಗೋಳಿ ಸಭೆತ ಮುತಾಲಿಕೆಡಿತೇರು. ಕುಮಾರಿ ಗ್ರೀಷ್ಮ ಪ್ರಾರ್ಥನೆ ಬಂಡೇರು. ಸಂಘದ ನಿರ್ದೇಶಕರು ಟಿ.ಎಸ್. ರಮೇಶ್ ರೈ ಅಸೈಗೋಳಿ ಸಭೆನೆ ಎದ್ದುಕೊಂಡರು. ಮಾಜಿ ಅಧ್ಯಕ್ಷರು ನಿರ್ದೇಶಕರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಸಂಘದ ಕಾರ್ಯದರ್ಶಿ ಬಾಬು 2022-23 ಸಾಲದ ವಾರ್ಷಿಕ ವರದಿನ ಮಂಡಿಸೇರು. ಆನಂದ್ ಕೆ ಅಸೈಗೋಳಿ ಸಭೆ ಸುಧಾರಿಕೆ ಮಲ್ತೇರು. ಬ್ಯಾಂಕ್ದ ಹಿರಿಯ ಸಿಬ್ಬಂದಿ ರಾಮಮೋಹನ್ ನಾಯಕ್ ಸನ್ಮಾನ ಪತ್ರವನ್ನು ಓದಿಯರು. ನಿರ್ದೇಶಕರು ಸುಂದರ್ ಶೆಟ್ಟಿಗಾರ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಗಮಕ ಅಧ್ಯಯನ ಕೇಂದ್ರಡು ಯಕ್ಷಗಾನ ಕಲ್ತಿನ ಜೋಕ್ಲಿಗೆ ಯಕ್ಷಗಾನದ ದುಂಬುದ ಹಂತವಾದ ಮುಖವರ್ಣಿಕೆ ಪಂಡ ಬಣ್ಣಗಾರಿಕಾ ತರಬೇತಿ ಶಿಬಿರನು ಕರಿ ಐತಾರ ಕಾಂಡ ಉದಿಪನ ಮಲ್ತೇರು. ತೆಂಕುತಿಟ್ಟದ ಪುಗರ್ತದ ಯಕ್ಷಗಾನ ಕಲಾವಿದೆ ಪೆರ್ಮುದೆ ಜಯಪ್ರಕಾಶ್ ಶೆಟ್ರು ತುಡರು ಬೆಳಗಾದ ಬಣ್ಣಗಾರಿಕಾ ಶಿಬಿರನು ಉದಿಪನ ಮಲ್ತೇರು. ಉದ್ಘಾಟನೆ ಪನ್ಪಿನವು ಚಾಲನದ ಸಂಕೇತ ಮಾತ್ರ. ದೀಪನು ಬೆಳಗಾಯಿಬಕ ಅವೇನು ತೆಕ್ಕಂದಿಲೆಕ ತೂವನ್ನವು ಅಗತ್ಯ. ಯಕ್ಷಗಾನ ತರಬೇತಿ ದಿಂಜಾ ಕಡಿಟ್ಟು ನಡತೊಂದುಂಡು ಆಂಡ ಬಣ್ಣಗಾರಿಕಾ ತರಬೇತಿ ಅಪರೂಪ. ಯಕ್ಷಗಾನ ಕಲ್ತಿನ ಜೋಕ್ಲೆಗೆ ನಾಟ್ಯ ಗೊತ್ತುಪ್ಪುಡು ಅರ್ಥಲ ಕಲ್ಪಾದುಪ್ಪೇರು ಆಂಡ ಬಣ್ಣ ಪಾಡೋಡು ಆಂಡ ಮೇಕಪ್ ದಕ್ಕಲು ಪಾಡೋಡು ವೇಷ ಕಟ್ಟುನ ಕುಳ್ಳ ಕಟ್ಟದು ಬಿಡೋಡು ಆಂಡ ಜೋಕ್ಲೆಗೆ ಬಣ್ಣ ಪಾಡಿಯರೆ ವೇಷ ಕಟ್ಟೋನಿಯರೆ ಗೊತ್ತಿತ್ತಂಡ ಅಕುಲ್ಲ ವೃತ್ತಿಪರ ಕಲಾವಿದರ್ಲೆಕ್ಕ ಆಯರೆ ಸಾಧ್ಯ ಪಂಡದು ಪೆರ್ಮುದೆ ಜಯಪ್ರಕಾಶ್ ಶೆಟ್ರು ಜೋಕ್ಲೆಗೆ ಮಾರ್ಗದರ್ಶನದ ಪಾತೆರ ಪಂಡೇರು. ಈ ಉದ್ಘಾಟನೆ ಎನ್ನುವುದು ಒಂದು ಚಾಲನೆಯ ಸಂಕೇತ. ಆದರೆ ಆ ದೀಪವನ್ನು ಬೆಳಗಿಸಿದ ಮೇಲೆ ಆ ದೀಪ ನಂದದಂತೆ ಅದನ್ನು ನೋಡಿಕೊಳ್ಳಬೇಕಾದದ್ದು ಇಲ್ಲಿದ್ದವರು. ಬಹಳ ಅಪರೂಪದ ಒಂದು ಕಾರ್ಯಕ್ರಮ ಇದು. ಯಕ್ಷಗಾನ ತರಬೇತಿ ಬಹಳ ಕಡೆಯಲ್ಲಿ ನಡೀತದೆ, ಆದರೆ ಬಣ್ಣಗಾರಿಕೆಯ ತರಬೇತಿ ಬಹಳ ಅಪರೂಪ. ಪಾಪ ಮಕ್ಕಳಿಗೆ ಯಕ್ಷಗಾನದ ನಾಟ್ಯ ಗೊತ್ತಿರ್ತದೆ, ಮತ್ತೇನೂ ಗೊತ್ತಿರುವುದಿಲ್ಲ ಅವರಿಗೆ. ಅವರು ಹೋಗ್ತಾರೆ, ಮೇಕಪ್ಪಿನವರಿಗೆ ಮುಖ ಕೊಡ್ತಾರೆ, 9 ಗಂಟೆಗೆ ಹೋಗುವ ವೇಷವನ್ನು ಸಂಜೆ 4 ಗಂಟೆಗೆ ಕಟ್ಟಿಬಿಡ್ತಾರೆ ಅವರು.
ಆ ಬಣ್ಣ ಏನಾಗಿದೆ ಹೇಗಾಗಿದೆ ಎಂಥದ್ದು ಗೊತ್ತಿರುವುದಿಲ್ಲ ಅವರಿಗೆ. ಆದರೆ ಸ್ವತಃ ನಾಟ್ಯ ಕಲಿತಿರುವ ಮಕ್ಕಳು ಬಣ್ಣವನ್ನು ಹಚ್ಚಿಕೊಂಡು ವೇಷವನ್ನು ಕಟ್ಟಿಕೊಳ್ಳುವುದಕ್ಕೆ ಗೊತ್ತಿದ್ದರೆ ಬಹಳ ಸುಲಭವಾಗಿ ವೃತ್ತಿಪರರಂತೆ ಅವರು ಭಾಗವಹಿಸುವುದಕ್ಕೆ ಸಾಧ್ಯರಾಗ್ತಾರೆ. ಅಂತಹ ಒಂದು ಸಿದ್ಧತೆಗೆ ಸಿದ್ಧವಾದಂತಹ ಒಂದು ರಂಗವೇದಿಕೆ ಇದು. ಇದನ್ನು ಮಕ್ಕಳೆಲ್ಲ ಅರ್ಥ ಮಾಡಿಕೊಳ್ಬೇಕು. ಲೇಸದ ಗುರುಕರ್ಮೆಯನ್ನು ವಹಿಸೊನ್ನ ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಿಶ್ವನಾಥ್ ಶೆಟ್ರು ಚಕ್ರತೀರ್ಥ ತಂಕಲ್ನ ದೇವಸ್ಥಾನದ ಯಕ್ಷಗಾನ ಬಯಲಾಟ ತಾಳಮದ್ದಲೆ ಕೂಟ ಅವಂದೇ ಇತ್ತಂಡು ಕಾಲಕ್ರಮೇಣ ಅವು ಉಂತದು ಪೋಂಡು ಇತ್ತ ತಂಕಲ್ನ ಪರಿಸರದ ಜೋಕುಲು ಯಕ್ಷಗಾನ ಕಲ್ತದು ಒಂಜಿ ತಂಡ ನಿರ್ಮಾಣ ಆನಗ ಅವಕ್ಕೆ ಬೆರಿಸಕಾಯ ಕೊರ್ಪಿನವು ತಂಕಲ್ನ ಕರ್ತವ್ಯ ಇಂದು ಇಂಚನೆ ನಲಲಾತ ದುಂಬಾರಿಯಡು ಪಂಡದು ಹಾರೈಸಿಯರು ಅಂದೆ ಇತ್ತೆ ಸಾಧಾರಣ 5 ವರ್ಷದ ಬೊಕ್ಕ ಈ ಜೋಕುಲಿಗೆ ನಮ್ಮ ಮೂಲು ಅಧ್ಯಯನ ಕೇಂದ್ರ ಮಲ್ತದೆ ಐಟು ನಾಟ್ಯ ತರಬೇತಿ ಮಲ್ತದೆ ಅವೇ ಗಣೇಶ ಬಣ್ಣ ಅಲ್ಪ ಜೋಕುಲು ಸುರುಕಿತ್ತ ಐದಕ್ಕೆ ಕಮ್ಮಿ ಅದು ಇತ್ತ ಮತ್ತು 20 ಜೋಕುಲಿಗೆ ಬತ್ತಿ ಎತ್ತದ ನಂಗೆ ನಾಟ್ಯ ಬಣ್ಣಗಾರಿಕೆ ಬೊಕ್ಕ ಅರ್ಥಗಾರಿಕೆ ಮಾತ ಇತ್ತು ನಮ್ಮ ಪರಿಪೂರ್ಣ ಕಲಾವಿದರ ಆಂಡ ಮಾತ್ರ ನಂಗೆ ಯಕ್ಷಗಾನಡು ದುಂಬು ಪೋಳಿ ನಮ್ಮ ಅರ್ಧ ಮಂತದಂಡ ನಂಗೆ ಅಡಿಗೆ ಬಾಕಿ ಆದ ಹೋಗುಂಡು ಐದವರ ನಮ್ಮ ಪರಿಪೂರ್ಣವಾದ ಕಲಾವಿದರಾವಡು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಸದಸ್ಯರು ಯೋಗೀಶ್ ರಾವ್ ಚಿಗುರುಪಾದೆ, ವಕೀಲರು ಶರತ್ ಕುಮಾರ್ ಶೆಟ್ಟಿ ಪಾದೆ, ಪುಗರ್ತದ ಭಾಗವತರು ರಾಜಾರಾಮ ಹೊಳ್ಳ ಕೈರಂಗಳ, ಶ್ರೀಮತಿ ಶೋಭಾ ಪುರುಷೋತ್ತಮ ಪೂಂಜ ಎಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದ ಕಾರ್ಯಕ್ರಮಕ್ಕೆ ಎಡಪು ಬಯಕೀರು. ಯುವ ಸಾಹಿತಿ ಯಕ್ಷಗಾನ ಗುರು ದಿವಿತ್ ಎಸ್.ಕೆ. ಪೆರಾಡಿ ಸಂಪನ್ಮೂಲ ವ್ಯಕ್ತಿಯಾದ ಯಕ್ಷಗಾನದ ಪ್ರಮುಖ ಅಂಗಾಯಿನ ಬಣ್ಣಗಾರಿಕೆದ ಬಗೆಟ್ ವಿಶೇಷ ಪೊಲಬು ಕೊರಿಯರು. ಯಕ್ಷಗಾನ ಗುರು ಬಣ್ಣಗಾರಿಕಾ ತರಬೇತಿ ಶಿಬಿರ ನಳಪಾದು ಕೊರ್ಪಿನ ಕಟೀಲು ಮೇಳದ ಕಲಾವಿದೆ ಅಶ್ವಥ್ ಮಂಜನಾಡಿಯರಿಗೆ ಈ ಪೊರ್ತು ಶಾಲು ಪಾಡ್ದು ಅಭಿನಂದನೆ ಸಂದಾಯರು. ಮುಖೇಶ್ ಬಕ ಹರಿಶ್ಚಂದ್ರ ಬಳಗದಕಲು ಯಕ್ಷಗಾನ ಶೈಲಿಡು ಪ್ರಾರ್ಥನೆ ಪಂಡೇರು. ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾಸಂಘ ಬಕ ಅಧ್ಯಯನ ಕೇಂದ್ರದ ಸಂಚಾಲಕರು ಗಣೇಶ್ ಕುಂಜತ್ತೂರು ಸಭೆನೆ ಎದ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. 5 ವರ್ಷದ ನಿರಂತರವಾಗಿ ಕಾರ್ಯಕ್ರಮಗಳು ನಡೆದು 5 ವರ್ಷದ ಮುಂದೆ ಯೋಗೀಶ್ವರ ಉದ್ಘಾಟನೆ ಮಾಡ್ತಾರೆ. ಬಣ್ಣಗಾರಿಕೆ ಯಕ್ಷಗಾನ ನಾಟ್ಯ ತರಗತಿ ಯಕ್ಷಗಾನ ಅಕಾಡೆಮಿ 30,000 ರೂಪಾಯಿ ಅನುದಾನ ಸದಸ್ಯರ ಅನುದಾನ ಬರ್ತಾರೆ. 5 ಪಕ್ಕ ನಿರಂತರವಾಗಿ ನಡೆದು ಬರ್ತದೆ. ಯಕ್ಷಗಾನ ಮಹಾಲಿಂಗೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರ 5 ವರ್ಷ ಇತ್ತ 5 ವರ್ಷ 4 ವರ್ಷದ ಪುರುಷೋತ್ತಮ ಪೂಜೆಯಲ್ಲಿ ಅಧಿಕೃತವಾದ ಉದ್ಘಾಟನೆ ಮಾಡ್ತಾರೆ. 5 ಪಕ್ಕ ನಿರಂತರವಾದ ಯಕ್ಷಗಾನದ ನಾಟ್ಯ ತರಗತಿ ನಡತ್ತ ಗೊತ್ತ ಇಡೀ ಮುಟ್ಟಲ್ಲ ಕೊರತೆ ಇಂಕ್ಲೆಗೆ ಆತೇಜಿ ಮಾಡು ಕಾರ್ಯಕ್ರಮ ಪ್ರಾರಂಭ ಮಾಡ್ಕೊಂಡು 40 ಜೋಕ್ಲಿತ್ತ ಅದಕ್ಕೆ ಕಡಿಮೆ ಆದದ್ದು 25 ಜೋಕ್ಲು ಮುಟ್ಟಲೇರು ಹೊಸತ್ತು ಜೋಕ್ಲು ಸೇರೋಂದ್ಲೇರು ದುಂಬದ ಜೋಕ್ಲು ಅಂತ ಜನಗಳೇರು. ನಿರಂತರವಾದ ಯಕ್ಷಗಾನ ಅಧ್ಯಯನ ಕೇಂದ್ರ ನಾಯಿ ನಡೆದು ಬಕ್ಕ ಈ ಕಲಿಕೆದ ವಿಧಾನಗಳು ಬೋರ್ಡ್ ಮಾಡ್ಕೊಳ್ಳೋ ಉದ್ದೇಶ ಉಳ್ಳವರ ನಿರಂತರವಾದ ಈ ಬಣ್ಣಗಾರಿಕೆದ ತರಗತಿ ಮನ್ಪೋಡು ಮಾಡ್ಕೊಳ್ಳೋ ಉದ್ದೇಶ ತುಂಬಾ ಇತ್ತು. ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತೇರು. ದಾಮೋದರ್ ಶೆಟ್ಟಿ ಸೊಲ್ಮೆ ಸಂದಾಯರು. ಉದಿಪನದ ಸಭೆಲೆ ಸೇರಿದ ಬೊಕ್ಕ ಯಕ್ಷಗಾನದ ಬಣ್ಣಗಾರಿಕಾ ತರಬೇತಿ ಶಿಬಿರ ಮಧ್ಯಾಹ್ನ ಮುಟ್ಟ ನಡೆತನು. ಮತ್ತು ವೀಕ್ಷಕ ಬಾಂಧವರಿಗೆ ಸೊಲ್ಮೇಲು ಇಡೆಗೆ ಇನ್ನಿತ ಹೊಸ ಕೊಡದ ಸುದ್ದಿ ವಂಚಿಗಳು ಮುಗಿತೊಂದಿಲ್ಲ ಮಾತಾಡಿಗಳೇಟಗಳು.